ಹೇಗಿದ್ದೀರಿ? ಸರಿಯಾಗತ್ತೆ. ಏನು ಮಾಡ್ತೀರಿ ಆರ್ಟ್? ತೊರ ಶರ್ಟ್ ಮತ್ತು ಪಟ್ಟಿ ಮತ್ತು ಬ್ಯಾಕ್ ಮತ್ತು ಡಾಟ್ಸ್ ಡಾಟ್ 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 ಅದು ಕೂಡ ಮಾಡ್ತೀರಿ. ಬಟನ್ ಇನ್ಸ್ಟಾದಲ್ಲಿದ್ದೀರಾ? ಆವತ್ತು ಕೂತಿರತ್ತೆ ಫ್ರಂಟ್ ಡಾಟ್ಸ್ ಬರತ್ತೆ ಕಳಿಸಿದ್ದರು. ಪಾಠ ಮಾತಾಡು ಹೇಳುವಂಥದ್ದು ಅರ್ಥ ಆಗ್ತಿರ್ಲಿಲ್ಲ, ಬರೆದು ತೋರಿಸ್ತಾ ಇದ್ರು, ಬರೆದು ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ದೊಡ್ಡ ಸಮಸ್ಯೆ, ಫೋನ್ನಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಮಾರ್ಕ್ಸ್ ಎಷ್ಟು ಬಂತು? 70 SLC PUC ಡಿಗ್ರಿ 70 ನೆಕ್ಸ್ಟ್ ಏನು? ಬ್ಯಾಕ್ ಕೋರ್ಸ್ ಮತ್ತು RRP ಕಂಪ್ಯೂಟರ್ ಕ್ಲಾಸ್. ಈಗ ಜಾಬ್ ಎಂತ ಮಾಡೋದು? SM ಮತ್ತು PDO ಎಕ್ಸಾಮ್. ಸಾಮಾನ್ಯರ ಜೊತೆಗೆ ಓದುತ್ತಾ, ಸಾಮಾನ್ಯರಂತೆ ಬೆಳೆಯುತ್ತಾ, ಸಾಮಾನ್ಯರ ಜೊತೆಗೆ ಕಾಂಪಿಟಿಷನ್ ಮಾಡ್ತಾ ಇರುವಂತಹ ಹುಡುಗ. ಹೇಳಬೇಕು ಇವರ ತಾಯಿ ಹತ್ರ, ಇವ್ರ ತಂದೆ ಹತ್ರ ಏನು ಅಂತಂದರೆ, ಹೇಗೆ ಬೆಳೆಸಿದ್ರು? ಅವನು ಹುಟ್ಟುವಾಗೆಲ್ಲ ನಾರ್ಮಲ್ ಆಗಿ ಹುಟ್ಟಿದ್ದಾನೆ. ಶಬ್ದ ಎಲ್ಲ ಕೇಳಿಸಿ ಟೆಸ್ಟ್ ಮಾಡಲಿಕ್ಕೆ ನೋಡಿದೆವು. ಆಗ ಗೊತ್ತಾಯಿತು ಇವನಿಗೆ ಕಿವಿ ಕೇಳಿಸೋದಿಲ್ಲ ಅಂತ. ಬಟ್ ಟೀಚರ್ಸ್ ಮಾತ್ರ ತುಂಬ ಹೊಗಳವರು ಇವನನ್ನು. ಅವನು ಅಷ್ಟು ಚುರುಕಾಗಿದ್ದಾನೆ, ಎಲ್ಲ ಓದ್ತಾನೆ, ಬರೀತಾನೆ, ಗೊತ್ತಿದೆ ಅಂತ ಹೇಳ್ತಾ ಇದ್ರು. ನಾವು ಕರ್ಕೊಂಡು ಹೋದಾಗ ಅವರು ಅಂಬಿಕಾದವರು ತುಂಬ ಇದು ಮಾಡಿದರು. ಡಿಗ್ರಿ ಮುಗಿಸಿದ, ಕಂಪ್ಯೂಟರ್ ಕೋರ್ಸ್ ಆಯಿತು, ಆಮೇಲೆ ಬ್ಯಾಂಕಿಂಗ್ ಇದೆಲ್ಲ ರೆಡಿ ಆಗಿದ್ದಾನೆ. ನೋಡ್ಬೇಕಿನ್ನೇ ಓದುವುದರಲ್ಲಿ ಅವನಷ್ಟಕ್ಕೆ ಅವನು ಓದುತ್ತಾ ಇರ್ತಾನೆ. ಮತ್ತು ನಾವೇನು ಹೇಳ್ಬೇಕಾಗಿಲ್ಲ. ಇದು ಆರ್ಟಿಗೆ ನಾವೇನು ಮಾಡಲಿಲ್ಲ, ಅವನಾಗೇ ಕಲ್ತುಕೊಂಡು ಈಗ ಇವತ್ತಿಂದ ನಾಳೆಗೊಂದು ಡ್ರಾಯಿಂಗ್ ಮಾಡಿಕೊಡು ಅಂದರೆ ರಾತ್ರಿ ಕೂತು ಕಂಪ್ಲೀಟ್ ಮಾಡಿ ಕೊಡ್ತಾನೆ. ಅದೊಂದು ದೇವರದೊಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಇವರು ವಿಶೇಷ ವ್ಯಕ್ತಿ. ಯಾಕೆಂತಂದರೆ ಇವರು ಅತ್ಯದ್ಭುತವಂತ ಕಲಾವಿದ ಮಾತ್ರ ಅಲ್ಲ, ಇವರು ಓದಿರುವಂತಹದ್ದು ಸಾಮಾನ್ಯರ ಶಾಲೆಯಲ್ಲಿ. ಯಾಕೆ ಇವರು ಸಾಮಾನ್ಯರ ಶಾಲೆಯಲ್ಲಿ ಓದಬಾರ್ದಾ ಅಂತ ಕೇಳ್ಬೋದು. ಇಲ್ಲ, ಅವರಿಗೆ ಆರಂಭದಿಂದ ಶ್ರವಣ ದೋಷ ಮತ್ತು ಒಂದು ಮಾತಾಡಲಿಕ್ಕಾಗದಂತಹ ಒಂದು ಪರಿಸ್ಥಿತಿ ಇತ್ತು. ಹೀಗಿರುವಾಗ ಅವರಿಗೆ ಒಂದಷ್ಟು ಟ್ರೈನಿಂಗನ್ನು ಚಿಕ್ಕವರಿರುವಾಗ ಕೊಡಲಾಯಿತು. ಆನಂತರ ಅವರು ಓದಿದ್ದೆಲ್ಲವೂ ಕೂಡ ಸಾಮಾನ್ಯರ ಶಾಲೆಯಲ್ಲಿ 75% ಅಧಿಕ ಅಂಕಗಳನ್ನೇ ಗಳಿಸಿಕೊಂಡಿದ್ದಾರೆ. ಆದರೆ ಮಾತಾಡಲಿಕ್ಕಾಗೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ ಅನ್ನುವಂಥದ್ದು ಬಿಟ್ಟರೆ ಇವರು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದಾರೆ. ಅದರ ಜೊತೆಗೆ ಉತ್ತಮ ಅಂಕ ಗಳಿಸ್ತಾರೆ. ಅತ್ಯದ್ಭುತವಾದಂಥ ಕಲಾವಿದ. ಯಾಕೆಂತಂದರೆ ನಿಮಗೆ ಆತ ಬರೆದಂಥ ಚಿತ್ರವನ್ನು ಕೂಡ ತೋರಿಸ್ತೀವಿ. ಇವರು ಸುಹಾನ್ ರೈ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಸರಿಯಾಗತ್ತೆ. ಚೆನ್ನಾಗಿದ್ದೀರಿ. ಏನು ಮಾಡ್ತೀರಿ ಆರ್ಟ್? ತೊರ ಶರ್ಟ್ ಮತ್ತು ಪಟ್ಟಿ ಪೈಂಟಿಂಗು ಕೂಡ ಮಾಡ್ತೀರಿ. ಆಮೇಲೆ ಬರಬಹುದು ಬರೀ ಇದು ಪೆನ್ಸಿಲ್ ಶರ್ಟ್ ಬಟ್ ಶೇಡ್ ಮಾಡ್ತೀರಿ. ಆಮೇಲೆ ಬ್ಯಾಕ್ ಮತ್ತು ಡಾಟ್ಸ್ ಡಾಟ್ 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 ಅದು ಕೂಡ ಮಾಡ್ತೀರಿ. ಬಟನ್. ಓಕೆ. ಇವರಿಗೆ ಈಗ ಕಿವಿಗೊಂದು ಮಿಷನನ್ನು ಅಳವಡಿಸಲಾಗಿದೆ. ಒಂದಷ್ಟು ಖರ್ಚನ್ನು ಮಾಡಿದ್ದಾರೆ. ಅದಾದ ನಂತರ ಒಂದಷ್ಟು ಮಾತಾಡೋದು ಸ್ವಲ್ಪ ಕೇಳ್ತದೆ. ಈಗ ಅವರು ನಮ್ಮ ಲಿಪ್ ಮೂಮೆಂಟನ್ನು ನೋಡಿಕೊಂಡು ಮಾತಾಡ್ತಾರೆ. ಲಿಪ್ ಮೂಮೆಂಟ್ ಅರ್ಥ ಆಗುತ್ತೆ ಅವರಿಗೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅರ್ಥ ಆಗುತ್ತೆ, ಯಾಕಂದರೆ ಅದಕ್ಕೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಹೇಗಿದ್ದೀರಿ? ಸರಿಯಾಗತ್ತೆ. ಚೆನ್ನಾಗಿದ್ದೀರಿ? ಫೈನ್. ಓಕೆ. ಇನ್ಸ್ಟಾಗ್ರಾಮ್ ಐ ಡಿ ಇದೆಯಾ? ಇನ್ಸ್ಟಾದಲ್ಲಿದ್ದೀರಾ? ಇದ್ದೀರಿ. ಹಾಂ. ಫ್ರೆಂಡ್ಸ್ ಹೇಗಿದ್ದಾರೆ? ಓಕೆ. ಫ್ರೆಂಡ್ಸ್ ನಿಮಗೆ ಹೇಗೆ ಸಪೋರ್ಟ್ ಮಾಡಿದರು ಫ್ರೆಂಡ್ಸ್? ಪಾಠ ಮಾಡುವುದು ಅರ್ಥ ಆಗುವುದು. ಅಭ್ಯಾಸ ಮಾಡುವುದು, ಪ್ರಾಕ್ಟೀಸ್ ಆವತ್ತು ಕೂತಿರತ್ತೆ. ಬರೋದು ಕಲಿಸಿದ್ದರು. ಪಾಠ ಮಾತಾಡು ಹೇಳುವಂಥದ್ದು ಅರ್ಥ ಆಗ್ತಿರ್ಲಿಲ್ಲ, ಬರೆದು ತೋರಿಸ್ತಾ ಇದ್ರು, ಬರೆದು ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಅವರು ಆ ಬರೆದು ಹೆಲ್ಪ್ ಮಾಡುವಾಗ ನಿಮಗೆ ಎಷ್ಟು ಖುಷಿ ಆಗ್ತಿತ್ತು? ಅದಕ್ಕೆ ಕೊಟ್ಟು ಹೋಗ್ತಾರೆ. ಮಕ್ಕಳಿಗೆ ಬರುತ್ತೆ. ಹಾಂ. ಕರೆತ ಮಕ್ಕಳಿಗೆ ಕಲಿಸಿ ಹೋಗ್ಬೋದು. ಶೆಟ್ಟರ್ ತರ್ಪ ಅದು ಹೋಗುತ್ತೆ. ಅವ್ರು ಏನು ಹೇಳಿದ್ದು ಅಂದರೆ, ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು. ಬೈಕ್ನಲ್ಲಿ ನನ್ನನ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ಕಾಲೇಜ್ ತನಕ ಕರ್ಕೊಂಡು ಹೋಗ್ತಾಯಿದ್ರು, ಸಂಟೆ ಅನ್ನೋ ತನಕ ವಾಪಸ್ಸು ಕಾಲೇಜ್ ತನಕ ಬಿಡ್ತಾಯಿದ್ರು ಅನ್ನುವಂಥ ಮಾತುಗಳನ್ನು, ಕಾಲೇಜಿನ ವಾಪಸ್ ಕೂಡ ತನ್ನ ಮನೆಯ ತನಕ ಬಿಡ್ತಾಯಿದ್ರು ಅನ್ನುವಂಥ ಮಾತನ್ನು ಸುಹಾನ್ ಹೇಳ್ತಾ ಇರುವಂಥದ್ದು. ಸುಹಾನ್, ನಿಮಗೇನಾದರೂ ಕಷ್ಟ, ತೊಂದರೆ
ಅನ್ನುವಂಥದ್ದು ಆಗಿದೆಯಾ? ಮಾತಾಡೋದು ಸ್ವಲ್ಪ ತೊತ್ತರ ಮತ್ತು ದೂರದ ಕೇಳಿಸ್ ಕಷ್ಟ ಆಗುತ್ತೇನೆ ಕಷ್ಟ ಆಗುತ್ತೇನೆ. ಓಕೆ, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ದೂರದ್ದು ಏನೂ ಕೇಳೋದಿಲ್ಲ, ಹತ್ತಿರದ್ದು ಕೇಳುತ್ತೆ. ದೂರದ್ದು ಕೇಳೋದಿಲ್ಲ ಅಂದಾಗ ನಂಗೆ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಫೋನ್ನಲ್ಲಿ ಮಾತಾಡೋಕ್ಕಾಗೋದಿಲ್ಲ, ದೊಡ್ಡ ಸಮಸ್ಯೆ. ಫೋನ್ನಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಮೆಸೇಜ್ ಮಾಡ್ತೀರಿ? ಮೆಸೇಜ್ ಮಾಡ್ತೀರಿ, ಚಾಟ್ ಮಾಡ್ತೀರಿ, ವಿಡಿಯೋ ಕಾಲ್ ಮಾಡ್ತೀರಿ? ವಾಯ್ಸ್ ಕಾಲ್ ಆಗೋದಿಲ್ಲ. ಎಸ್, ವಾಯ್ಸ್ ಕಾಲ್ ಆಗೋದಿಲ್ಲ. ಓಕೆ, ಮಾರ್ಕ್ಸ್ ಎಷ್ಟು ಬಂತು? 70 ಅಬೌವ್. ಖುಷಿ ಇದೆ? SLC PUC ಡಿಗ್ರಿ 70 ಅಬೌವ್. ಎಸ್. ಈಗ ನೆಕ್ಸ್ಟ್ ಏನು? ಕೋರ್ಸ್ ಮತ್ತು RP ಕಂಪ್ಯೂಟರ್ ಕ್ಲಾಸ್. ಓಕೆ, ಕಂಪ್ಯೂಟರ್ ಕ್ಲಾಸ್, ಬ್ಯಾಂಕಿಂಗ್ ಕೋರ್ಸ್, ಆಮೇಲೆ ಮತ್ತು ಕ್ಲಾಸ್ ಬಟ್ ಕ್ಲಾಸ್. ಎಸ್, ಡ್ರಾಯಿಂಗ್ ಕ್ಲಾಸ್ ಬಟ್ ಪುತ್ತೂರು ಮತ್ತು ಕ್ಲಾಸ್ ಕ್ಲಾಸ್. ಹಾಂ, ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತೀರಿ. ಆಮೇಲೆ ಅಷ್ಟೇ. ಈಗ ಜಾಬ್ ಎಂತ ಮಾಡೋದು? ಸಾಪ್ ಔಟ್ ಬ್ಯಾಕ್ ಅಸ್ಸಾಮ್ ಮತ್ತು PDO ಎಕ್ಸಾಮ್, ಅಸ್ಸಾಮ್ ಮತ್ತು VA ಎಕ್ಸಾಮ್. 50 ಮಾರ್ಕ್ 56 ಮಾರ್ಕ್. ಓಕೆ, ಆಮೇಲೆ ಅದರ ಪಾಸ್ ಗೊತ್ತಿಲ್ಲ, ಪಾಸ್ ಆಯ್ಲೋ ಗೊತ್ತಿಲ್ಲ. ಓಕೆ, PDO ಎಕ್ಸಾಮ್ ಬರೆದಿದ್ದೀರಿ, ಅಸ್ಸಾಮ್ ಮತ್ತು ರಿಸಲ್ಟ್ ಬಂದಿಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಬರೀತೀರಿ? SBI BOP ಮತ್ತು IPPS. SBI BOP IPPS BOB ಅಂದರೆ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಕಪ್ ಮತ್ತೊಂದು IPPS ITPS. ಹಾಂ, ಓಕೆ, ಇದೆಲ್ಲ ಬರ್ತಿದ್ದೀರಿ. ಓಕೆ, ಇಲ್ಲಿ ನಾವು ಗಮನಿಸಬೇಕಾದ್ದು, ಎಲ್ಲ ಸರಿ ಇದ್ದರೂ ಕೂಡ ನಮಗೆ ಓದಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ನಾವು ಏನು ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಆದರೆ ಇವ್ರದ್ದು ಒಂದಿದೆ ಛಲ. ಯಾಕಂತಂದರೆ ಸಾಮಾನ್ಯರ ಜೊತೆಗೆ ಓದುತ್ತಾ, ಸಾಮಾನ್ಯರಂತೆ ಬೆಳೆಯುತ್ತಾ, ಸಾಮಾನ್ಯರ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇರುವಂತಹ ಹುಡುಗ ಸುಹಾನ್ ರೈ. ಯಾಕೆಂತಂದರೆ ಇವರ ಬೆಳವಣಿಗೆ ಬಹಳ ವಿಶೇಷ. ಯಾಕೆಂತಂದರೆ ಅತ್ಯದ್ಭುತವಾದಂಥ ಕಲಾವಿದ, ಮತ್ತು ಎಲ್ಲೂ ಕೂಡ ಇರುಸು ಮುರುಸಿಲ್ಲ ಅಥವಾ ಮುಜುಗರಕ್ಕೆ ಒಳಗಾಗಲಿಲ್ಲ. ಮುಜುಗರಕ್ಕೆ ಒಳಗಾಗಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳಿಲ್ಲ. ನಿಮಗೆ ಯಾರಾದರೂ ತಮಾಷೆ ಮಾಡ್ತಾರಾ? ಕಾಮಿಡಿ ಮಾಡ್ತಾರಾ? ಕಾಮಿಡಿ ನಿಮ್ಮನ್ನು ನಿಮಗೆ ಫ್ರೆಂಡ್ಸ್ ಏನಾದರೂ ಕಾಮಿಡಿ ಮಾಡ್ತೀರಾ? ಮಾಡ್ತಾರಾ? ಸ್ವಲ್ಪ ಮಾಡ್ತಾರಾ? ತೊಂದರೆ ಇಲ್ಲಲ್ಲ? ಹ್ಯಾಪಿ. ಹಾಂ, ನೋಡಿ, ತಮಾಷೆ ಮಾಡ್ತಾರೆ ನನ್ನನ್ನು, ಆದರೆ ತೊಂದರೆ ಇಲ್ಲ ಬಿಡಿ, ನಾನು ಹ್ಯಾಪಿಯಾಗಿದ್ದೀನಿ ಅಂತ. ಓಕೆ, ಗುಡ್ ಫ್ರೆಂಡ್ಸ್ ಎಲ್ಲ ಗುಡ್ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸಾ? ಗುಡ್ ಸೂಪರ್ ಬೆಸ್ಟ್ ಎಸ್, ಬೆಟರ್ ಅಂತ ಹೇಳ್ತಿದ್ದಾರೆ. ಇದು ಇಲ್ಲಿ ಹೇಗಿರ್ತೇವೆ ನಾವು ಅನ್ನುವಂಥದ್ದಕ್ಕೆ ಸುಹಾನ್ ಸಾಕ್ಷಿಯ ರೂಪದಲ್ಲಿದ್ದಾರೆ. 25 ವರ್ಷದ ಹುಡುಗ. ಕೇಳಬೇಕು ಇವರ ತಾಯಿ ಹತ್ರ, ಇವ್ರ ತಂದೆ ಹತ್ರ, ಏನು ಅಂತಂದರೆ ಹೇಗೆ ಬೆಳೆಸಿದ್ರಿ? ಬಹಳಷ್ಟು ಜನ ಇಂತಹ ಮಕ್ಕಳು ಆದಾಗ ನೊಂದ್ಕೊಳ್ತಾರೆ, ಬಹಳ ಸಫರ್ ಆಗ್ತಾರೆ. ಆದರೆ ಇದು ಪ್ರೇರಣಾದಾಯಿಯಾಗಿ ಬೆಳೆಸಿದ್ದಾರೆ. ಪ್ರೇರಣಾದಾಯಿಯಾಗಿ ಎದ್ದು ನಿಂತು ಆತನಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಆತ ಇವತ್ತು ಎಲ್ಲದಕ್ಕೂ ಸೈ ಅನ್ನುವಂತಹ ರೀತಿಯಲ್ಲಿ ಆತನ ಬೆಳೆಸಿದ್ದಾರೆ. ಆದರೆ ಅದಕ್ಕೆ ಕಾರಣ ಹೆತ್ತವರು. ನೋಡು, ಅವ್ರ ಹತ್ರ ಮಾತಾಡಿಸುವ. ಸುಹಾನ್ ಅವರ ತಂದೆ ನಾರಾಯಣ್ ರೈ ಮತ್ತು ತಾಯಿ ಸುನೀತಾ ರೈ ಅವರಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ಮೇಡಮ್, ಮಗನಿಗೆ 25 ವರ್ಷ. ಹುಟ್ಟಿದಾಗ ಅವರಿಗೆ ಕಿವಿ ಕೇಳಿಸಲ್ಲ ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯಿತು? ಇಲ್ಲ, ಅವನು ಹುಟ್ಟುವಾಗೆಲ್ಲ ನಾರ್ಮಲ್ ಆಗಿ ಹುಟ್ಟಿದ್ದಾನೆ. ಹುಟ್ಟಿ ಒಂದು 50 ದಿನಕ್ಕೆ ಮಗುವಿಗೆ ವೈರಲ್ ಫೀವರ್ ಬಂದಿತ್ತು. ಅದುವರೆಗೆ ನಾವು ಅವನಿಗೆ ಕೇಳಿಸೋದಿಲ್ವ ಅನ್ನೋದನ್ನು ನೋಡಲಿಲ್ಲ. ಮೋಸ್ಟ್ಲಿ ಅದಕ್ಕಾಗಿದೆ ಅಥವಾ ಬರ್ತಾಗಿದೆಯಾ ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಹಾಗೆ ಅವನು ಬೆಳೀತಾ 1.5 ವರ್ಷ ಆದರೂ ನಡೆಯೋದು ಎಲ್ಲ ಯಾವುದು ಮಾಡಲಿಲ್ಲ. ಕೊನೆಗೆ ಎಲ್ಲ ಪ್ರತಿಯೊಂದಕ್ಕೂ ಔಷಧಿ ಕೊಟ್ಟು 1-2 ವರ್ಷಕ್ಕೆ ನಡೆದಾಗ ಇನ್ನೇನು ಮಾತಾಡೋದಿಲ್ಲ ಅಲ್ವಾ ಅಂತ ಹೇಳುವಾಗ ಮತ್ತೆ ಶಬ್ದ ಎಲ್ಲ ಕೇಳಿಸಿ ಟೆಸ್ಟ್ ಮಾಡಲಿಕ್ಕೆ ನೋಡಿದೆವು. ಆಗ
ಗೊತ್ತಾಯಿತು ಇವನಿಗೆ ಕಿವಿ ಕೇಳಿಸೋದಿಲ್ಲ ಅಂತ. ಇಲ್ಲಿ ಪುತ್ತೂರಲ್ಲಿ ಅಖಿಲೇಶ್ ಅಂತ ಇದ್ದರು, ಅವರ ಹತ್ರ ತೋರಿಸಿ ನಂತರ ಅವರು ಆಡಿಯೋಗ್ರಾಮ್ ಎಲ್ಲ ಮಾಡಿಬಿಟ್ಟು ಇಲ್ಲ ಇವನಿಗೆ ಸ್ವಲ್ಪ ಹಿಯರಿಂಗ್ ಲಾಸ್ ಇದೆ ಅಂತ ಹೇಳಿದರು. ಹಾಗೆ ಅಲ್ಲಿಂದ ಮಂಗಳೂರಿಗೆ ಕಳಿಸಿ ಮಂಗಳೂರಲ್ಲೂ ಹೇಳಿದರು ಇವನಿಗೆ ಹಿಯರಿಂಗ್ ಲಾಸ್ ಇದೆ, ನೀವು ಮೈಸೂರಿಗೆ ಹೋಗಿ ಅಂತ. ಹಾಗೆ ನಾವು ಅವನನ್ನು ಮತ್ತು ಒಂದು 5-6 ತಿಂಗಳು ನೋಡಿದೆವು ಮನೆಯಲ್ಲಿ, ಸ್ವಲ್ಪ ಇಂಪ್ರೂವ್ ಆಗ್ಬೋದೇನೋ, ನಡೆದದ್ದೆಲ್ಲ ಲೇಟ್ ಅಲ್ವಾ, ಹಾಗಿರುವಾಗ ಮಾತಾಡೋದು ಸ್ವಲ್ಪ ಲೇಟ್ ಇರ್ಬೋದೇನೋ ಅಂತ ನೋಡಿ, ಇಲ್ಲ 3 ವರ್ಷ ಆದರೂ ಮಾತಾಡಲಿಲ್ಲ ಅಂತ 3 ವರ್ಷಕ್ಕೆ ನಾವು ಕರ್ಕೊಂಡು ಮೈಸೂರಿಗೆ ಹೋದೆವು. ಮೈಸೂರಿಗೆ ಹೋಗಿ ಅಲ್ಲಿ ಐಶ್ ಅಂತ ಇದೆ, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ, ಅಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದಾಗ ಇಲ್ಲ ಫುಲ್ಲು ಪ್ರೊಫೌಂಡ್ ಲಾಸ್ ಇದೆ ಇವನಿಗೆ, ಏನು ಕೇಳಿಸಲ್ಲ ಅಂತ ಆಯಿತು. ನಂತರ ಅಲ್ಲೇ ಹೋದವರೇ ಅಲ್ಲೇ ಇದ್ದೆವು. ಅಲ್ಲಿ ಐಶಲ್ಲಿ 3/4 ಗಂಟೆ ಥೆರಪಿ ಕೊಡ್ತಾಯಿದ್ರು, ಅದನ್ನು ಸ್ವಲ್ಪ ದಿನ ಮಾಡಿದೆವು. ಮತ್ತು ಅಲ್ಲಿ ಇರೋದು ನಮಗೆ ಮನೆ ಸಿಕ್ಕೋದೆಲ್ಲ ಸ್ವಲ್ಪ ಕಷ್ಟ ಆಯಿತು. ಆನಂತರ ಅಲ್ಲಿಯೇ ಇದ್ದು ಅಲ್ಲೊಬ್ಬರು ಸಿಕ್ಕಿದ್ರು ನಮಗೆ, ನಮ್ಮ ಕುಂದಾಪುರದವರೊಬ್ಬರು ಸಿಕ್ಕಿದ್ರು, ಅವರ ಮಗುದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆಗ ಹೇಳಿದರು ನನ್ನ ಫ್ರೆಂಡ್ ಇದೊಂದು ಸ್ಕೂಲ್ ಇದೆ ಇಲ್ಲಿ, ಅದು ರೋಟ್ರಿ ಅವರದ್ದಿತ್ತು ಆಗ, ಇನ್ಸ್ಟಿಟ್ಯೂಟ್ ಆಫ್ ಮದರ್ ಆ್ಯಂಡ್ ಡೆಫ್ ಚೈಲ್ಡ್ ಅಂತೇಳಿ, ಆ ಇನ್ಸ್ಟಿಟ್ಯೂಟಿಗೆ ಕರ್ಕೊಂಡೋಗಿ ಅಲ್ಲಿ ಹಾಸ್ಟೆಲೆಲ್ಲ ಇತ್ತು, ಆ ಹಾಸ್ಟೆಲ್ನಲ್ಲೇ ಇದ್ದೆವು. ಅಲ್ಲಿ ರತ್ನ ಶೆಟ್ಟಿ ಅಂತೇಳಿ ಕುಂದಾಪುರದವರು, ಅವರು ನಮ್ಮವರೇ ಆದ ಕಾರಣ ತುಂಬ ಇದು ಮಾಡಿಕೊಂಡು ಇವನ ಸಮಸ್ಯೆ ಎಲ್ಲ ಏನು ಅಂತೆಲ್ಲ ಕೇಳಿದಾಗ ಹೇಳಿದೆವು ಹೀಗೆ ಅಂತ. ಆಮೇಲೆ ಮಂಗಳೂರಿನವರೆಲ್ವ ಅಂತ ಹೇಳ್ಕೊಂಡು ನಮಗೆ ಹಾಸ್ಟೆಲ್ನಲ್ಲೂ ವ್ಯವಸ್ಥೆ ಮಾಡಿದರು. ಆನಂತರ ಅವರ ಮುಖಾಂತರನೇ ನಾವು ಅಲ್ಲಿ ಅವನಿಗೆಲ್ಲ ಟ್ರೈನಿಂಗ್ ಕೊಡೋದು, ಒಂದು 3-4 ವರ್ಷನೇ ಮಾಡಿದೆವು. ಟ್ರೈನಿಂಗ್ ಕೊಟ್ಟರು, ತುಂಬ ನಮಗೆ ರತ್ನ ಶೆಟ್ಟಿಯವರು ತುಂಬ ಒತ್ತಡ ಹಾಕಿದರು, ತುಂಬ ಸಹಾಯ ಮಾಡಿದರು. ಆಮೇಲೆ 4 ವರ್ಷ ಆದರೂ ಇವನು ಇನ್ನೂ ಜಾಸ್ತಿ ಇಂಪ್ರೂವ್ ಆಗಲಿಲ್ಲಲ್ಲ. ಎಲ್ಲ ಮಕ್ಕಳು ಬಂದು 2-3 ತಿಂಗಳಿಗೆ ಹೋಗ್ತಾರೆ, 3 ವರ್ಷಕ್ಕೆ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಈ ಮಗು ಯಾಕಪ್ಪ ಇನ್ನೂ ಏನು ಇಂಪ್ರೂವ್ ಆಗಲಿಲ್ಲ ಅಲ್ವಾ ಅಂತ. ಆವಾಗ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು ಬಂದಿತ್ತು, ಕಾಕ್ಲಿಯರ್ ಇಂಪ್ಲಾಂಟ್ ಸರ್ಜರಿ. ಆವಾಗ ಅದು 7 ಲಕ್ಷ ಮ್ಯಾಕ್ಸಿಮಮ್, ಅಂದರೆ ಆಗ 7 ಲಕ್ಷ ಎಲ್ಲ ನಮಗೆ ಇದ್ದ ಹಣವನ್ನು ಇದಕ್ಕೆ ಇವನಿಗೆ ಹಿಯರಿಂಗ್ ಏಡಿಗೆ ಇದಾಗಿತ್ತು. ಆಗ ಅವರು ಮೇಡಮ್ ಹೇಳಿದರು, ನೋಡಮ್ಮ ಇವನು ಎಷ್ಟಿದಾದರೂ ಇಂಪ್ರೂವ್ ಆಗಲಿಲ್ಲ ಅಲ್ವಾ, ನೋಡುವ ನೀವು ಏನಾದರೂ ಕಾಕ್ಲಿಯರ್ ಇಂಪ್ಲಾಂಟಿಗೆ ಏನಾದರೂ ಮಾಡ್ಬೋದಾ, ನೀವು ಎಷ್ಟು ಸಹಾಯ ಮಾಡ್ಬೋದು ಅಂತ ಕೇಳಿದರು. ಸಹಾಯ ಅಂತ ಅಂದರೆ ನೀವು ಎಷ್ಟು ಹಣ ರೆಡಿ ಮಾಡ್ಬೋದು ಅಂತ. ನಾನು ಹೇಳಿದೆ ಒಂದು 2 ಲಕ್ಷ ಮಾಡ್ಬೋದು ಮೇಡಮ್, ಅದಕ್ಕಿಂತ ಜಾಸ್ತಿ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆಗ ಅವರು ಅಲ್ಲಿಗೆ ಡೋನರ್ಸ್ ಎಲ್ಲ ನೋಡಮ್ಮ, ನಾವು ಯಾರನ್ನಾದರೂ ಡೋನರ್ಸನ್ನೆಲ್ಲ ನೋಡುವ, ಡೋನರ್ಸ್ ಮುಖಾಂತರ ಎಷ್ಟು ದುಡ್ಡು ಕಲೆಕ್ಟ್ ಆಗ್ತದೆ ನೋಡುವ ಅಂತ ಇವನಿಂದಲೇ ಪ್ರಾರಂಭ ಮಾಡಿದರು. ಕಾಕ್ಲಿಯರ್ ಇಂಪ್ಲಾಂಟ್ ಅಕೌಂಟ್ ಅಂತ ಒಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿದರು, ಅದು ಬೇಗ ಹಣ ಎಲ್ಲ ಸೇರಿ ಬಂತು. ಹಾಗೆ 4 ಲಕ್ಷ ಅಲ್ಲಿಂದ ಸೇರಿಸಿ, ಮತ್ತು ಅಲ್ಲಿ ವಿಕ್ರಮ್ ಹಾಸ್ಪಿಟಲ್ ಅಂತಿತ್ತು ಆವಾಗ ಮೈಸೂರಲ್ಲಿ, ಆ ವಿಕ್ರಮ್ ಹಾಸ್ಪಿಟಲ್ನವರು ಇವರು ಹರೀಂದ್ರ ಅಂತೇಳಿ ಡಾಕ್ಟ್ರ್ ಇದ್ದರು. ಈ ರತ್ನ ಶೆಟ್ಟಿ ಅವರು ಹರೀಂದ್ರ ಅವರ ಹತ್ರ ಮಾತಾಡಿ ಅವರ ಸರ್ಜರಿ ಎಲ್ಲ ಫ್ರೀ ಮಾಡಿದರು ನಮಗೆ, ಡಾಕ್ಟರ್ ಚಾರ್ಜ್ ತೊಗೊಂಡಿಲ್ಲ, ಹಾಸ್ಪಿಟಲ್ ಚಾರ್ಜ್ ಫ್ರೀ ಬಿಟ್ಟರು. ಮತ್ತು ಮೆಷಿನ್ ಇದ್ದು ಮಾತ್ರ ಹಿಯರಿಂಗ್ ಏಡಿದ್ದು 6 ಲಕ್ಷ, ನಾವು 2 ಲಕ್ಷ ಕೊಟ್ಟೆ, ಉಳಿದ 4 ಲಕ್ಷವನ್ನು ಅವರೇ ಅಲ್ಲಿಂದ ಕಲೆಕ್ಟ್ ಮಾಡಿ 6 ಲಕ್ಷ ಮಾಡಿ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸಿದ್ವಿ ಅಲ್ಲಿ ಮೈಸೂರಲ್ಲಿ. ಆನಂತರ ಅದು 1 ತಿಂಗಳು ಬಿಟ್ಟು ಮ್ಯಾಪಿಂಗ್ ಅಂತ ಇದೆ, ಅದು ಹಿಯರಿಂಗ್ ಏಡ್ ಹಾಕಿ ಅವರಿಗೆ ಸೌಂಡು ಅದುವರೆಗೆ ಕೇಳಿಸದೇ ಇರೋ ಕಾರಣ ಸಡನ್ನಾಗಿ ಇದು ಮಾಡೋದು, ಅದು ಸ್ವಲ್ಪನೇ ಜಾಸ್ತಿ ಮಾಡ್ತಾ ಬರೋದು. ಅಲ್ಲಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಮ್ಯಾಪಿಂಗ್ ಎಲ್ಲ ಮಾಡಿಸಿದೆವು. ಅಲ್ಲಿನೂ ಮೇಡಮ್ ಅವರು ಮ್ಯಾಪಿಂಗ್ನ ಈ ರತ್ನ ಶೆಟ್ಟಿಯವರ ಕ್ಲೋಸ್ ಫ್ರೆಂಡ್ ಅಲ್ಲಿಯ ಮೇಡಮ್ ಆದ ಕಾರಣ ಅವರು ಮ್ಯಾಪಿಂಗ್ ಚಾರ್ಜು ಎಲ್ಲ ಫ್ರೀಯೇ ಮಾಡಿದರು ನಮಗೆ. ಹಾಗಾಗಿ ಇದೆಲ್ಲ ಮಾಡಿ ನಂತರ ಒಂದು 6 ತಿಂಗಳಲ್ಲಿ ಇದ್ದು ನಮಗೆ ಹಾಸ್ಟೆಲ್ನಲ್ಲಿ ಇವರು ರತ್ನ ಶೆಟ್ಟಿಯವರು, ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಆದಮೇಲೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ, ಆದರೂ ಹಾಸ್ಟೆಲ್ನಲ್ಲಿ ನಮಗೆ ಸಪರೇಟ್ ವ್ಯವಸ್ಥೆ ಮಾಡಿ ನಮ್ಮನ್ನು ಅಲ್ಲಿಯೇ ಇರಿಸಿಕೊಂಡು 6 ತಿಂಗಳು ಮತ್ತೆ ಅಲ್ಲಿ ಇದ್ದು ಟ್ರೈನಿಂಗ್ ಎಲ್ಲ ತೊಗೊಂಡು ನಂತರ 6 ತಿಂಗಳ ನಂತರ ಇಲ್ಲಿಗೆ ಬಂದೆವು. ಬಂದು ಇಲ್ಲಿ ವಿವೇಕಾನಂದ ತೆಂಕಿಲಕ್ಕೆ 2ನೇ ಕ್ಲಾಸ್, ಆವಾಗಲೇ 8 ವರ್ಷ ಆಗಿದ್ದ ಕಾರಣ ಇಲ್ಲಿ 2ನೇ ಕ್ಲಾಸಿಗೆ ತೆಂಕಿಲದಲ್ಲಿ ಸೇರಿಸಿದೆವು. ಆನಂತರ ಈಗ ಮುಂದೆ ಸ್ವಲ್ಪ ಹಿಯರಿಂಗ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು. ಮತ್ತು ಟೀಚಿಂಗಲ್ಲಿ ಟೀಚರ್ಸ್ ಹೇಳೋದೇನು ಕೇಳಿಸ್ತಾ ಇರಲಿಲ್ಲ, ಬಟ್ ಟೀಚರ್ಸ್ ಮಾತ್ರ ತುಂಬ ಹೊಗಳವರು ಇವನನ್ನು. ಇಲ್ಲ ಮೇಡಮ್ ನೀವು ಹೇಳೋದು ಕೇಳಿಸಲ್ಲ ಅಂತಲ್ಲ, ಕೇಳಿಸ್ತದೆ ಅವನಿಗೆ, ಅವನಷ್ಟು ಚುರುಕಾಗಿದ್ದಾನೆ, ಎಲ್ಲ ಓದ್ತಾನೆ ಬರೀತಾನೆ ಗೊತ್ತಿದೆ ಅಂತ ಹೇಳ್ತಾ ಇದ್ದರು. ಬಟ್ ನಾವು ಅಷ್ಟು ಇಲ್ಲಿ ಮನೆಯಲ್ಲಿ ಮಾಡಿದ ಕಾರಣ ಅವನು ಸ್ಕೂಲಲ್ಲಿ ಸಾಧಾರಣ ಒಂದು 5th ತನಕ ಟಾಪ್ ಫಸ್ಟಲ್ಲೇ ಇದ್ದ ಅಷ್ಟು ಮಕ್ಕಳ ಮಧ್ಯೆ. ಆಮೇಲೆ ಈಗ ಒಂದು 7th ತನಕ 10th ತನಕ ನಾನು ಜೊತೆಯಲ್ಲೇ ಇದ್ಕೊಂಡು ಮಾಡಿದೆ ಅವನಿಗೆ. ಮತ್ತು ಮುಂದೆ ಅವನೇ ಹಠ ಕಟ್ಟಿ ಎಲ್ಲ ಓದಿ ಇದು ಮಾಡಿದ. ಆಮೇಲೆ ಅಂಬಿಕಾಕ್ಕೆ ಹೋದ PUC ಅಲ್ಲಿ. ನಾವು ಕರ್ಕೊಂಡು ಹೋದಾಗ ಅವರು ಅಂಬಿಕಾದವರು ತುಂಬ ಇದು ಮಾಡಿದರು, ಯಾರು ಸುಬ್ರಹ್ಮಣ್ಯ ನಟೋಜ ಸರ್ ಮತ್ತು ಅವರ ಮಿಸಸ್ ತುಂಬ ಪ್ರೀತಿಯಿಂದ ಕರ್ಕೊಂಡ್ರು. ಆಮೇಲೆ ಇವನಿಗೆ ಡ್ರಾಯಿಂಗಿಗೆಲ್ಲ ಅಲ್ಲಿನೂ ಪ್ರೋತ್ಸಾಹ ಮಾಡಿದರು. ಅಲ್ಲಿಂದ ನಂತರ ಅಲ್ಲಿ 70 ಅಬವ್ ಮಾರ್ಕ್ ತೊಗೊಂಡು ಅಲ್ಲಿಂದ ಫಿಲೋಮಿನಕ್ಕೆ ಬಂದು ಫಿಲೋಮಿನದಲ್ಲಿ ಡಿಗ್ರಿ ಮುಗಿಸಿದ. ಈಗ ಡಿಗ್ರಿ ಮುಗಿಸಿ ಈಗ ವಿದ್ಯಾಮತ ಅಕಾಡೆಮಿಗೆ ಸೇರಿಸಿದ್ದೇವೆ. ಅಲ್ಲಿ ಸೇರಿಸಿ ಅಲ್ಲಿ
ಕಂಪ್ಯೂಟರ್ ಭಾಗ್ಯೇಶ್ ಸರ್ ಹತ್ರ ಮಾತಾಡಿದೆವು. ಅವರು ಹೇಳಿದರು ಪೋಸ್ಟ್ ಗ್ರ್ಯಾಜುಯೇಷನ್ ಬೇಡ, ಇವನು ಹೀಗೆ ಓದಲಿ ನೋಡ ಅಂತೇಳಿ ಇದು ಮಾಡಿದರು. ಅವರು ಕಂಪ್ಯೂಟರ್ ಕೋರ್ಸ್ ಆಯಿತು. ಆಮೇಲೆ ಬ್ಯಾಂಕಿಂಗ್ ಇದೆಲ್ಲ ರೆಡಿ ಆಗಿದ್ದಾನೆ. ನೋಡಬೇಕು ಇನ್ನೇನಾದರೂ ಜಾಬ್, ಬ್ಯಾಂಕಲ್ಲೇ ಜಾಬ್ ಆಗಬೇಕು ಅನ್ನೋದು ನಮ್ಮ ಆಸೆ. ಅಲ್ಲಿ ಅದಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಮತ್ತೆಲ್ಲ ಪರವಾಗಿಲ್ಲ, ಈಗ ತುಂಬ ಇಂಪ್ರೂವ್ ಆಗಿದ್ದಾನೆ. ಅವನ ಬಗ್ಗೆ ಹೆಮ್ಮೆ ಇದೆ. ಈ ಥರ ನಮಗೆ ಒಂದು ಕಿವುಡು ಮಗು ಹುಟ್ಟಿದೆ ಅನ್ನೋದು ಖಂಡಿತ ಬೇಜಾರಿಲ್ಲ. ಯಾಕಂದರೆ ಅವನ ಲೆವೆಲಿಗೆ ಅವನು ಸಾಕಷ್ಟು ಕಷ್ಟಪಟ್ಟಿದ್ದಾನೆ. ನಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಅವನಿಂದಲೂ ಸಿಕ್ಕಿದೆ, ಊರ ಜನರಿಂದಲೂ ಸಿಕ್ಕಿದೆ, ಅವನ ಶಾಲೆಯಿಂದಲೂ ಮತ್ತು ಅಲ್ಲಿ ಮೈಸೂರಿಂದಲೇ ಎಲ್ಲ ಕಡೆ ಅವನು ಹೋದ ಕಡೆ ಎಲ್ಲ ಕಡೆ ಅವನಿಂದ ನಾವು ಕೆಟ್ಟ ಪದಗಳನ್ನು ನಾವಂತೂ ಕೇಳಲಿಲ್ಲ. ಒಳ್ಳೆ ಹುಡುಗ, ತುಂಬ ಶಾರ್ಪ್ ಇದ್ದಾನೆ, ನೀವು ಏನು ಬೇಜಾರು ಮಾಡ್ಕೋಬಾರ್ದು, ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ಎಲ್ಲ ಕಡೆ ಒಳ್ಳೆ ಹೆಸರನ್ನೇ ತೊಗೊಂಡಿದ್ದೇವೆ ಅವನಿಂದ. ಅದೊಂದು ಹೆಮ್ಮೆ ನಮಗೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು. ಅಂದರೆ ಇವನು ದೊಡ್ಡವನು. ಆಮೇಲೆ ಅಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲಿಂದ ಬಂದ ಮೇಲೆ ಒಂದು ಹೆಣ್ಮಗಳು ಹುಟ್ಟಿದ್ದಾಳೆ. ಅವಳು ಇವನಿಗಿಂತ 11 ವರ್ಷ ಚಿಕ್ಕವಳು. ಈಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳು ಹುಡುಗಿ. ಹಾಂ. ಇವರ ಇಂಪ್ರೂವ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಂಪ್ರೂವ್ಮೆಂಟ್ ಅಂತ ಹೇಳಿದರೆ ಚೆನ್ನಾಗಿದ್ದಾನೆ. ಮೊದಲು 3 ವರ್ಷದ ಮಗು ಇರುವಾಗ ಮೈಸೂರಿಗೆ ಕೊಂಡೋಗಿದ್ದೆವು. ಅಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ, ಇಲ್ಲ ಅಂತಲ್ಲ. ಅದೇ ಕಾಕ್ಲಿಯರ್ ಇಂಪ್ಲಾಂಟ್ ಆಪ್ರೇಷನ್ ಮಾಡಿದ ಮೇಲೆ ಜಾಸ್ತಿ ಇಂಪ್ರೂವ್ ಆಗಿದ್ದಾನೆ. ಮತ್ತು ಓದೋದರಲ್ಲಿ ಅವನಷ್ಟಕ್ಕೆ ಅವನು ಓದುತ್ತಾ ಇರ್ತಾನೆ. ಮತ್ತು ನಾವೇನು ಹೇಳಬೇಕಾಗಿಲ್ಲ, ಅವನು ಇದು ಮಾಡ್ತಾನೆ. ಸ್ವಲ್ಪ ಮಾತಾಡೋದರಲ್ಲಿ ಸ್ವಲ್ಪ ಹಿಂದಕ್ಕಿದ್ದಾನೆ. ಚೆನ್ನಾಗಿ ಮಾಡ್ತಾನೆ. ಏನು ನಮಗೆ ಅಷ್ಟೊಂದು ಬೇಜಾರೇನಿಲ್ಲ, ಚೆನ್ನಾಗಿದ್ದಾನೆ. ಮೇಡಮ್, ಕೆಲವು ಸಲ ಈ ನೀವು ಹೇಳಿದ್ರಿ ಕಿವುಡ ಮಗು ಹುಟ್ಟಿದೆ ಅಂತ ಬೇಜಾರಿಲ್ಲ ಅಂತ. ಅದ್ರ ಜೊತೆಗೆ ದೇವರೊಂದು ಅದ್ಭುತ ಕಲೆ ಅಂತ ಕೊಟ್ಟಿರ್ತಾರೆ, ಅದು ಅವರಿಗೆ ಸಿದ್ಧಿಸಿದೆ. ಏನು ಹೇಳ್ತೀರಿ? ಹೌದು, ಖಂಡಿತ ಇದೆ. ದೇವರ ಸಹಾಯನೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಡ್ರಾಯಿಂಗಲ್ಲಿ ಅಷ್ಟು ತಾಳ್ಮೆಯಿಂದ ಕೂತ್ಕೊಂಡು ಮಾಡಬೇಕಂದ್ರೆ ಡ್ರಾಯಿಂಗ್ ಏನು ಅಷ್ಟು ಈಸಿ ಅಲ್ಲ. ಒಂದು ಡ್ರಾಯಿಂಗನ್ನು ಇವತ್ತಿಂದ ನಾಳೆಗೆ ಆಗಬೇಕಂದ್ರೆ ರಾತ್ರಿ ಇಡೀ ಕೂತು ಕಂಪ್ಲೀಟ್ ಮಾಡ್ತಾನೆ, ಅಷ್ಟು ಇಂಟ್ರೆಸ್ಟಲ್ಲಿ ಮಾಡ್ತಾನೆ. ಈಗ ನಾವು ಅದಕ್ಕೇನು ಜಾಸ್ತಿ ಒತ್ತಡ ಅವನಿಗೆ ಹಾಕಲಿಲ್ಲ. ನಾವು ಎಜುಕೇಷನ್ಗೆ ಜಾಸ್ತಿ ಒತ್ತಡ ಹಾಕಿದ್ದೇವೆ ವಿನಃ ಇದು ಆರ್ಟಿಗೆ ನಾವೇನು ಮಾಡಲಿಲ್ಲ. ಅವನಾಗೇ ಕಲಿತುಕೊಂಡು ಅಷ್ಟು ಈವಾಗಲಾದರೂ ಈಗ ಇವತ್ತಿಂದ ನಾಳೆಗೆ ಒಂದು ಡ್ರಾಯಿಂಗ್ ಮಾಡಿಕೊಡು ಅಂದರೆ ರಾತ್ರಿ ಕೂತು ಕಂಪ್ಲೀಟ್ ಮಾಡಿ ಕೊಡ್ತಾನೆ. ಅದೊಂದು ದೇವರದೊಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಹಾಗೆ ಅದೊಂದು ವಿಷಯದಲ್ಲೂ ಖುಷಿ ಇದೆ. ಓಕೆ, ಈಗ ಅವರು ಮಾತಾಡಲಿಕ್ಕೂ ಕೂಡ ಟ್ರೈ ಮಾಡ್ತಿದ್ದಾರೆ. ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಅಂದರೆ ನನಗೆ ಸಹ ಕೆಲವು ವರ್ಡ್ ಅರ್ಥ ಆಗ್ತದೆ ಅವ್ರದ್ದು. ಆ ಮಾತಾಡಲಿಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಇಂಗ್ಲೀಷ್ ಮತ್ತು ಕನ್ನಡವನ್ನು ಅರ್ಥ ಭಾರಿ ಬೇಗ ಮಾಡ್ಕೊಳ್ತಾರೆ. ಹೌದು. ಅಂದರೆ ಅವನಿಗೆ ಈಗ ನಾವು ಶಾಲೆಯಲ್ಲೆಲ್ಲ ಕನ್ನಡ ಮತ್ತು ಇಂಗ್ಲೀಷು ಮತ್ತೇನು ಕಂಪ್ಯೂಟರ್ ವರ್ಕ್ ಯಾವುದು ಮಾಡಬೇಕಂದ್ರೂ ಕನ್ನಡ ಅಥವಾ ಇಂಗ್ಲೀಷೇ ಮೇಯ್ನ್. ಈಗ ಇಂಗ್ಲೀಷೇ ಎಲ್ಲದಕ್ಕೂ ಅಂತೇಳಿ ಅವನನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸ್ಬೇಕು ಅನ್ನೋದೊಂದು ಚಿಕ್ಕ ವಯಸ್ಸಿಂದಲೂ ನನಗಿತ್ತು. ಈಗ ನಾರ್ಮಲ್ ಮಗು ಆದರೆ ಪರವಾಗಿಲ್ಲ, ಯಾವುದು ಓದಿದರೂ ಮುಂದೆ ಇದು ಮಾಡ್ಕೋಬೋದು ಅವರು. ಆದರೆ ಇವನಿಗೆ ನಾವು ಮೈಸೂರಲ್ಲಿ ಸ್ಟಾರ್ಟಿಂಗ್ ನಾವು ಕನ್ನಡದಲ್ಲಿ ಥೆರಪಿ ಕೊಟ್ಟರು. ಈಗ ನಮ್ಮದು ಮಾತೃಭಾಷೆ ತುಳು ಆದರೂ ನಾನು ಕನ್ನಡದಲ್ಲೇ ಕೊಡಿಸಿದ್ದೆ. ಯಾಕಂದರೆ ನಮಗೆ ಸ್ಕೂಲೇ ಮುಖ್ಯ ಅಲ್ವಾ, ಮಾಮೂಲಿ ಮಾತಾಡೋದು ನಂತರ ಮತ್ತೆ ಕಲಿಬೋದು ಅಂತೇಳಿ ಕನ್ನಡದಲ್ಲಿ ಟ್ರೈನಿಂಗ್ ಕೊಟ್ಟು ಆಮೇಲೆ ಅಡ್ಮಿಷನ್ ಮಾಡಿಸುವಾಗ ನಾನು ಡೈರೆಕ್ಟ್ ಇಂಗ್ಲೀಷಿಗೆ ಮಾಡಿಸಿದ್ದೆ. ಯಾಕಂದರೆ ಇಂಗ್ಲೀಷು ಕನ್ನಡ ಹೇಗೂ ಅಲ್ಲಿ ಟ್ರೈನಿಂಗ್ ಆಗಿತ್ತಲ್ಲ, ಮತ್ತು ಮುಂದೆ ಅವನಿಗೆ ಇಂಗ್ಲೀಷ್ ಬೇಕಾಗುವಾಗ ಮತ್ತೆ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿ ಶಾಲೆಯಲ್ಲಿ ಪ್ರೋತ್ಸಾಹ ಸಿಕ್ತು. ನಾನು ಸ್ವಲ್ಪ ಇಂಗ್ಲೀಷ್ ಗೊತ್ತಿತ್ತು, ಮತ್ತು ಅವನ ಜೊತೆ ಇನ್ನಷ್ಟು ನಾವು ಮೈಸೂರಲ್ಲಿ ಒಂದು 6 ತಿಂಗಳು ಇಂಗ್ಲೀಷ್ನಲ್ಲೂ ಥೆರಪಿ ಕೊಡಿಸಿದೆ ಆ ಮೇಡಮ್ ಮುಖಾಂತರ, ರತ್ನ ಶೆಟ್ಟಿ ಅವರ ಇದರಿಂದ. ಹಾಗೆ ಇಂಗ್ಲೀಷನ್ನು ಎರಡನ್ನೂ ಒಟ್ಟಿಗೆ ಕ್ಯಾಚ್ ಮಾಡ್ಕೊಂಡು ಬಂದಿದ್ದಾನೆ. ಓಕೆ, ಏನು ನಿಮ್ಮ ಕನಸೇನು? ಮಗ ಏನಾಗಬೇಕು ಅಂತ? ಮಗ ಅದೇ ಅವನ ಕಾಲ ಮೇಲೆ ಅವನು ನಿಂತ್ಕೊಳ್ಬೇಕು ಅನ್ನೋದು ನನಗೆ. ಯಾಕಂದರೆ ಈಗ ಪ್ರತಿಯೊಂದರಲ್ಲೂ ಜಾಬ್ ಇದ್ದರೆ, ಈಗ ಕೃಷಿ ಏನೋ ಇದೆ ಇಲ್ಲ ಅಂತಲ್ಲ, ಕೃಷಿ ಮಾಡಲಿಕ್ಕೆ ಅವನಿಗೆ ಅಷ್ಟು ಇಂಟ್ರೆಸ್ಟ್ ಕೂಡ ಇಲ್ಲ. ಹಾಗಿರುವಾಗ ಅವನು ಏನಾದರೂ ಬ್ಯಾಂಕ್ ಅಕೌಂಟೆಂಟ್ ಆಗಿ ಆದರೂ, ಕಮ್ಯುನಿಕೇಷನ್ ಪ್ರಾಬ್ಲಮ್ ಸ್ವಲ್ಪ ಇರುವ ಕಾರಣ ಏನಾದರೂ ಬ್ಯಾಂಕಲ್ಲಿ ಆ ಥರ ಕೆಲಸ ಮಾಡಬೇಕು ಅವನು ಅನ್ನೋದು ನನ್ನದು ಆಸೆನೂ ಅದೇ. ಅವನು ಹೇಳೋದು ಅದೇ, ಬ್ಯಾಂಕಲ್ಲೇ ಕೆಲಸ ಮಾಡಬೇಕಮ್ಮ ನಾನು ಅಂತ. ಹಾಗೆ ಅದೇ ಆಸೆ ನಮ್ಮದು. ಸರ್, ಮಗನ ಬಗ್ಗೆ ಏನು ಕನಸು ಇಟ್ಕೊಂಡಿದ್ದೀರಿ? ಕನಸಂತ ಏನಿಲ್ಲ, ಏನಾದರೂ ಒಂದು ಜಾಬ್ ಮಾಡಬೇಕವ ಅಂತ. ಮತ್ತು ಮನೆಯಲ್ಲಿ ಇದ್ದುಕೊಂಡು ಏನು ಇಲ್ಲಿ ತೋಟದ ಕೆಲಸ ಎಲ್ಲ ಇರ್ತದೆ, ಅದನ್ನೆಲ್ಲ ಮಾಡಲಿಕ್ಕೆ ಅವನಿಗೆ ಸ್ವಲ್ಪ ಕಷ್ಟ ಇದೆ. ಆದ್ದರಿಂದ ಏನಾದರೂ ಜಾಬ್ ಸಿಕ್ಕಿದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಇದು ಸುಹಾನ್ ಅವರ ಮನೆಯವರ ಮಾತು. ಒಂದು ವಿಶೇಷ ಏನು ಅಂತಂದರೆ, ಸುಹಾನ್ ವಿಶೇಷ ಚೇತನ ಆಗಿದ್ದರೂ ಕೂಡ ಈ ಮನೆಯಲ್ಲಿ ಅವರೊಬ್ಬ ವಿಶೇಷವಾದಂತಹ ವ್ಯಕ್ತಿ. ಯಾಕೆ ಅಂತಂದರೆ ಅತ್ಯದ್ಭುತ ಕಲಾವಿದ, ಉತ್ತಮ ಕಲಾವಿದ, ಅತ್ಯುತ್ತಮ ಗುಣ ನಡತೆಯುಳ್ಳಂತಹ ವ್ಯಕ್ತಿ. ಅದರ ಜೊತೆಗೆ ತನ್ನ ಸ್ನೇಹಿತರನ್ನು ಸೆಳೆಯುವಲ್ಲಿ ಸಹಕಾರಿ. ಅದನ್ನು ಕೇಳಬೇಕು ನಿಮ್ಮ ಹತ್ರ.
ಸ್ನೇಹಿತರು ಹೇಗಿದ್ದಾರೆ ಅವರಿಗೆ? ಸ್ನೇಹಿತರದೇ ಚಿಕ್ಕ ವಯಸ್ಸಿಂದಲೂ ತುಂಬ ಫ್ರೆಂಡ್ಸ್ ಇದ್ದರು ಅವನಿಗೆ. ಎಲ್ಲ ಟೀಚರ್ಸು ಅವನನ್ನು ಭಾರಿ ಪ್ರೀತಿ ಮಾಡ್ತಾಯಿದ್ರು. ಫ್ರೆಂಡ್ಸ್ ಅಂತೂ ಎಲ್ಲ ಈಗಲೀಗ ಕಾಲೇಜಿಗೆ ಹೋದ್ಮೇಲೆ ಆಮೇಲೆ ವಿದ್ಯಾಮತ್ತ ಅಕಾಡೆಮಿಯಲ್ಲಿರುವಾಗಲೂ ಕೆಲವರು ನನಗೆ ಆಂಟಿ ಹೀಗೆ ಸುಹಾನಿಗೆ ಬಸ್ ಸಿಕ್ಕಿಲ್ಲ ಅಥವಾ ಏನಾದರೂ ಅಂತರ ಸುಹಾನಿಗೆ ನಾಳೆ ಎಕ್ಸಾಮ್ ಇದೆ ಆಂಟಿ ಹೀಗೆ ಹೇಳಿ ಅವನಿಗೆ ಗೊತ್ತಿಲ್ಲ, ಅಥವಾ ನಾಳೆ ರಜೆ ಆಂಟಿ ಅವನಿಗೆ ಗೊತ್ತಿಲ್ಲ, ಆ ಥರ ಎಲ್ಲ ಈಗ ಹೈಸ್ಕೂಲ್ ಲೆವೆಲಿಂದಲೂ ಬಂದಿದ್ದಾರೆ, ಕಾಲೇಜಿಂದಲೂ ಬಂದಿದ್ದಾರೆ. ಈವಾಗಲೂ ಆ ಥರ ಎಲ್ಲ ಫ್ರೆಂಡ್ಸ್, ಅಥವಾ ಏನೋ ರೋಡಲ್ಲೆಲ್ಲ ಬಸ್ ಸಿಕ್ಕಿಲ್ಲ ಅಂದರೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರುವಾಗ ಆಂಟಿ ಹೀಗೆ ಬಸ್ಸು ಸಿಕ್ಕಿಲ್ಲ ಸುಹಾನ್ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ, ಆ ಥರ ಎಲ್ಲ ತುಂಬ ಜನ ಫ್ರೆಂಡ್ಸ್ ಅವನಿಗೆ ಹೆಲ್ಪ್ ಮಾಡಿದ್ದಾರೆ. ಆ ವಿಷಯದಲ್ಲಿ ಈಗ ಅವನು ಹೊರಗಡೆ ಹೋದರೂ ಯಾಕೆ ಬರಲಿಲ್ಲ ಅನ್ನೋದು ನಮಗೇನು ಭಯ ಇಲ್ಲ. ಯಾರನ್ನಾದರೂ ಫ್ರೆಂಡ್ಸ್ ಮಾಡಿಕೊಂಡು ಬಂದೇ ಬರ್ತಾನೆ ಅನ್ನೋ ಧೈರ್ಯ ನಮಗಿದೆ. ಆ ಥರ ಎಲ್ಲ ತುಂಬ ಚುರುಕಿದ್ದಾನೆ. ಓಕೆ, ಇದು ಸುಹಾನ್ ಅವರ ವಿಶೇಷ ಸ್ಟೋರಿ. ಈ ಸ್ಟೋರಿ ಮಾಡೋದಕ್ಕೊಂದು ಕಾರಣ ಇದೆ. ಬಹಳಷ್ಟು ಜನ ಬೇರೆ ಬೇರೆ ಕಾರಣವನ್ನು ನೀಡಿಕೊಂಡು ವಿದ್ಯಾಭ್ಯಾಸದಿಂದ ಹಿಂದೇಟಾಗ್ತಾರೆ ಅಥವಾ ಹಿಂದೆ ಸರಿತಾರೆ. ಅದರ ಜೊತೆಗೆ ಬಹಳಷ್ಟು ಜನ ತನಗೆ ಕಲೆ ಒಲಿದಿದ್ದರೂ ಅಥವಾ ಕಲೆಯ ಸ್ವಲ್ಪ ಟಚ್ ಇದ್ದರೂ ಕೂಡ ಅದನ್ನು ಉದಾಸೀನದಿಂದ ಬಿಟ್ಟುಬಿಡ್ತಾರೆ. ಅವರೆಲ್ಲರಿಗೂ ಕೂಡ ಪ್ರೇರಣೆಯಾಗಿ ಸುಹಾನ್ ಕಾಣಿಸ್ತಾರೆ. ಸುಹಾನ್ ರೈ ನೀರ್ಪಾಡಿ ಇವರು ಪ್ರೇರಣೆಯಾಗಿ ಕಾಣಿಸೋದ್ರಿಂದ ಈ ಒಂದು ವರದಿಯನ್ನು ಮಾಡಿದ್ದೀವಿ. ಸುಹಾನ್, ನಿಮಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ, ನಿಮ್ಮ ಪ್ರೇರಣಾದಾಯಿ ಕೆಲಸಕ್ಕೆ, ನಿಮ್ಮ ಮಗು ಹೀಗಾಯಿತು ಅಂದಾಗ ಯಾವುದೇ ಛಲ ಬಿಡದೆ ಮಗುವನ್ನು ಸರಿಯಾದಂತಹ ಒಂದು ಅಧ್ಯಯನಾತ್ಮಕವಾಗಿ ತೊಡಗಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿಮ್ಮ ಛಲಕ್ಕೆ ಮತ್ತು ನಿಮ್ಮ ನಿಲುವಿಗೆ ಮತ್ತು ಆತನ ಸ್ನೇಹಿತರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಅಶ್ವಥ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನೀರ್ಪಾಡಿ, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.